ಗುರುವಣ್ಣ ಹಾಯ್, ಗುಡ್ ಮಾರ್ನಿಂಗ್. ಎಂಚಲ್ಲರ್ ಚಾಂಡೆ ಫಸ್ಟ್ ಲೈಕ್ ಕೊರಿಯರ್, ಥ್ಯಾಂಕ್ ಯು. ಉಲ್ಲಾರ್ ಫಸ್ಟ್ ಲೈಕ್ NSS ಗೊತ್ತಾಂಡ, ಥ್ಯಾಂಕ್ ಯು ಅವೇ. ಚಾಂಡೇರ್ನ ಚಾಂಡೆ ದಾದೆ ತಿಂಡಿ. ಹಾಯ್ ರಾಜು ಅವರೇ, ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಸಿಸ್ ಎಂಚೊಲ್ಲರ್ ಯಾನ್ ಸೌಖ್ಯ ಅಂದೆ, ಯಾನ್ಲ ಸೌಖ್ಯ ಪಕ್ಕ ಬರ್ಸೊಂಡೀರ್ನವರುಡು. ರಾಜು ಅವರೇ, ಏನು ತಿಂಡಿ ಇತ್ತು ನಿಮಗೆ? ಇವರ್ದ್ಯಾಕೆ ಕಮೆಂಟ್ ಚೇಂಜ್ ಕಾಣಿಸ್ತಿದೆ? ಇಂಗ್ಲೀಷ್ ಬೇರೆ ಭಾಷೆಯಲ್ಲಿ ಉಂಟಾಯ್ತಾ? ಟೀ ಆಯಿತು, ನಿಮ್ದಾಯ್ತಾ? ಸಿಂಪಲ್ ಅಣ್ಣ ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಚಾಂಡ್ ಎಸಿಸ್ ನೀರು ದೋಸೆ ಅಂದ ಎಂಕ ಪಲಾವ್ ಇತ್ತಂಡು. ಥ್ಯಾಂಕ್ ಯು ಸಿಂಪಲ್ ಅಣ್ಣ. ಇಡ್ಲಿ ಇತ್ತಾ? ಓಕೆ ಓಕೆ. ಸೆಟ್ಟಿಂಗ್ ಪೋಂಡ ದಾದಾಪುಂಡು ಗೊತ್ತಂಡೆ ಸಿಂಪಲ್ ಅಣ್ಣ. ಒಂದು ಓಲ ಕಮೆಂಟ್ ಶೋ ಆಪುಜಿ ಬೊಕ್ಕ ಯಾನೈಕ್ ಸೆಟ್ಟಿಂಗ್ ಚೇಂಜಸ್ ಮಲ್ಪರ ಪೋಪುಜಿ ಏರ್ನಲ್ಲ ಕಮೆಂಟ್ ತೋಜಿ ದಾದ ಮಲ್ಪು ನಿಂದು ಗೊತ್ತಾಪುಜಿ. ರಾಜು ಅವರು ಹೇಳಿ, ಮತ್ತೆ ಏನು ವಿಶೇಷ? ನಾನಿತ್ತ ಕೊಡೋಂಜಿ ಮೊಬೈಲ್ ಓಪನ್ ಮಲ್ತ ಆ ಮೊಬೈಲ್ ಇತ್ತ ಕಮೆಂಟ್ ನಾನು ಕೆಲವು ಜಂಟೆ ಕೇಂಡ ಎಲ್ಲ ಐಡಿಯಾ ಕೊರೊಂದಿಚ್ಚೆ ಗೊತ್ತಾಂದಿಚ್ಚೆ. ಟಿಫಿನ್ ನನಗೆ ಪಲಾವ್ ಇತ್ತು ಇವರೇ ರಾಜು ಅವರೇ. ಜಸ್ಟ್ ಬ್ರದರ್ ಹಾಯ್, ಲೈಕ್ ಡನ್, ಥ್ಯಾಂಕ್ ಯು ಜಸ್ಟ್ ಬ್ರದರ್. ಎಂಚೊಲ್ಲರ್ ಚಾಂಡೆ ದಾದೆ ತಿಂಡಿ. ಸಿಂಪಲ್ ಅಣ್ಣ ಒಂತುಲೆ ಒಂದು ಓಪನ್ ಒಂದು ಮೊಹಮ್ಮದ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ. ಜಸ್ಟ್ ಬ್ರದರ್ ನೂರು ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯಿತಾ? ಜಸ್ಟ್ ಬ್ರದರ್ ನಮಸ್ತೆ ಅಂತ ಹೇಳ್ತಿದ್ದಾರೆ. ಜಸ್ಟ್ ಬ್ರದರ್ ಹೌದಾದಿ ಯಪ್ಪ ಯಾನ್ ತಿನ್ಪುನ ಬೇರೆ ಅಪ್ಪನ ಅಂದು ಹೋತು. ನೂರು ಬ್ರೋ ನಮಸ್ತೆ ಅಂತ ಹೇಳ್ತಿದ್ದಾರೆ. ಹಾಯ್ ಮುದ್ದು ಹುಲಿ, ನನಗೆ ಮರ್ತು ಬಿಟ್ರ ತಾನೇ? ಇಲ್ಲ ಇಲ್ಲ, ಮರ್ತು ಬಿಟ್ಟಿಲ್ಲ ಯಾರನ್ನು ಕೂಡ, ನೆನಪಲ್ಲಿ ಇದ್ದೀರಾ. ಎಂತ ಮರ್ತು ಬಿಡೋದು? ಸಿಂಪಲ್ ಅಣ್ಣ ಅಯ್ಯೋ ಟಿಫಿನ್ ದಾದ ಟಿಫಿನ್ ಪಲಾವ್ ಇತ್ತಣ. ಸಿಂಪಲ್ ಅಣ್ಣ ಇರ್ನ ಮೆಸೇಜ್ ಮುದ್ದು ಅಕ್ಕ ಪರಿಹರಿ. ಚಾಂಡಿ ಕೇಶವಣ್ಣ ಇರ್ನಾಡ. ಹೌ ಆರ್ ಯು? ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಲೈಕ್ ಡನ್, ಥ್ಯಾಂಕ್ ಯು ಕೇಶವಣ್ಣ.
ಆರಾಮಿದ್ದೀರಾ? ಹಾಂ, ಆರಾಮಿದ್ದೇನೆ. ನೀವು ಹೇಗಿದ್ದೀರಾ? ಸೂಪರ್, ಥ್ಯಾಂಕ್ ಯು. ಹಾಯ್ ನೂರು ಅಣ್ಣ ಅಂತ ಕೇಶವಣ್ಣ. ಸೂಪರ್. ಚೆಕ್ ಈ ಮೊಬೈಲ್ ಕೂಡ ಓಪನ್ ಆಗ. ಓಂ ನಮಃ ಶಿವಾಯ. ಎಂತ ಗ್ರಾಚಾರ ಹಿಡ್ದಿದ ಅಂತ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ. ಅಯ್ಯೋ ದೇವ. ಥ್ಯಾಂಕ್ ಯು ಜಸ್ಟ್ ಬ್ರದರ್. ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಕೇಶವಣ್ಣ ಏನು ಅಂತ ಕೇಳ್ತಿದ್ದಾರೆ ನೂರು. ಈವ್ನಿಂಗ್ ಯಾವಾಗ ಲೈವ್ಗೆ ಬರ್ತೀರಾ ಮೇಡಮ್? ಈವ್ನಿಂಗ್ 3 ಗಂಟೆಗೆ. 3 ಗಂಟೆಗೆ ಲೈವ್ ಇದೆ ರಾಜು ಅವರೇ. ಚಾಯ್ ಒಂದು ದಾಯಿ ಜಾಮೂನು. ಏರಾಂಡಲ್ಲ ಒಂಜಿ ಆನ್ಸರ್ ಮಲ್ಪ ಏನಾಂಡಲ್ಲ ಐಡಿಯಾ ಎತ್ತನ ಪಲ್ಲೆ. ಜಸ್ಟ್ ಬ್ರದರ್ ಇರೇ ಮೀನಿ ಗೊತ್ತುಂಡ. ಸಿಂಪಲ್ ಅನ್ನೆ ಪನೊಂದುಲೇರು ಹೆಂಗ್ ಕತ್ತಾ ಒಂದಿಚ್ಚಿ ಎಂಕ್ ನೆರೊಂದುಲ್ಲಾರದ ಅದನ್ನು ಗೊತ್ತೊಂದಿಚ್ಚಿ ನೆರೊಚ್ಚಾವಿ ದಾದ ಆ ಕಾಮೆಂಟ್ ತುಂಡೆ ಬೇತೆ ಭಾಷೆ ಬರೋದು ಜರ್ಮನ್ ಭಾಷೆ. ಕೇಶವಣ್ಣ ಟೆಲ್ ಮಿ ದ್ಯಾಟ್ ಅಣ್ಣ ಈಸ್ ನಾಟ್ ಯುವರ್ ಬ್ರದರ್ ಅಂತ ಹೇಳ್ತಿದ್ದಾರೆ. ದೇವ ಮೆಸೇಜ್ ಸ್ಕಿಪ್ ಮಾಡಿಲ್ಲ. ಹೌದದು ಜಸ್ಟ್ ಬ್ರದರ್. ಏನಾರ್ದ ಒಂದು ಬಾರಿ ಬಂಗೋಂಡಿ ಹೋಲ್ಡಾ ಎಂಚಿನ ಬಾಳ್ದಾನ ಅವಳು ಎಮ್ಮುಂಡಿ ಎಲ್ಲೋ. ನೂರು ದಾದ ಬಂಗ ಕಾಮೆಂಟ್ ಚೇಂಜಸ್ ಉಂಡು ಜಸ್ಟ್ ಬ್ರದರ್. ನಾನು ಇಂಚು ಓದುಂಡು ನಿಮ್ಮ ಮಂಡೇ ಆಲ್ ಮೆಸೇಜ್ ಸ್ಕಿಪ್ಪ. ಸಾರಿ ಆಯಿತಾ. ಥ್ಯಾಂಕ್ ಯು ಜಸ್ಟ್ ಬ್ರದರ್. ಎಲ್ಲಿ ಹೋಯ್ತು ಮಾರೆ. ಇರಿ ಆಯಿತಾ. ಇನ್ನೊಂದು ಮೊಬೈಲ್ ಓಪನ್ ಮಾಡಿದ್ದೆ. ಈಗ ಮೆಸೇಜ್ ಅಚ್ಚ ಅಂತ ಹೇಳ್ತಿದ್ದಾರೆ. ಮುದ್ದುಲಿ ಮೆಸೇಜ್ ಯಾಕೆ ಮೆಸೇಜ್ ಮಾಡಿಲ್ಲ ಅದು ಏನಿಲ್ಲ. ನೂರು ಕಮೆಂಟ್ದ ಮಿತ್ ಟಚ್ ಮಾಡ್ತು ತೂಲೆ ಕನ್ನಡ ಶೋ ಆಪುಡು ಅಂದ. ದಾಲ ತಾಯಿಗಿಂಚ ಒಂದುಂಡು ಇತ್ತು. ರಾಮಾಚಾರಿ ಅವರು ಹಾಯ್ ಗುಡ್ ಮಾರ್ನಿಂಗ್. ಇದು ಇಲ್ಲಿ ನಿದ್ದೆ ಮಾಡ್ತಿದ್ದೀರಿ. ಈಗ ನಿದ್ದೆ ಮಾಡಲಿಕ್ಕೆ ಬಂದದ್ದ ನಾನು. ಹೇಗಿದ್ದೀರಾ ರಾಮಾಚಾರಿ ಅವರೇ? ಹಾಯ್ ಗುಡ್ ಮಾರ್ನಿಂಗ್ ಅಂತ ಕೃಷ್ಣ. ಹಾಯ್ ಗುಡ್ ಮಾರ್ನಿಂಗ್, ಹೇಗಿದ್ರಾ? ಏನು ತಿಂದ್ರಿ? ಸೂಪರ್ ಥ್ಯಾಂಕ್ ಯು ಜಸ್ಟ್ ಬ್ರದರ್. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಹೊಡಿತಾ.
ಮೂರ್ತಿ ಬ್ರೋ ನಮಸ್ತೆ ಅಂತ ಹೇಳ್ತಿದ್ದಾರೆ ನಮ್ಮ ಜಸ್ಟ್ ಬ್ರದರ್. ಹಾಯ್ ಜಸ್ಟ್ ಬ್ರದರ್, ಗುಡ್ ಮಾರ್ನಿಂಗ್ ಅಂತ ಕೃಷ್ಣಣ್ಣ. ಇವತ್ತು ಆಫೀಸ್ ರಜೆನಾ? ಇಲ್ಲಲ್ಲ, ಆಫೀಸ್ ರಜೆ ಇಲ್ಲ, ಆಫೀಸ್ಗೆ ಬೇಕಾಯಿತು. ಥ್ಯಾಂಕ್ ಯು ಅವರೇ. ಮುದ್ದುಲಿ ನಾನು ಕೋತಿ ಅಲ್ಲ ಮಾತ್ರ, ಅದು ನೀವು ಕೋತಿ. ಎಲ್ಲಿ ಹೋದ್ರಿ? ಈಗ ಕಮೆಂಟ್ ಹಾಕಿ ನೋಡುವ. ಹಾಯ್ ಲಡ್ಡು ತಮ್ಮ, ಗುಡ್ ಮಾರ್ನಿಂಗ್ ಅಂತ ಕೃಷ್ಣಣ್ಣ. ಲಡ್ಡು ತಮ್ಮ ಅವರಿಗೆ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ ನಮ್ಮ ಕೃಷ್ಣಣ್ಣ. ಸೂಪರ್, ಥ್ಯಾಂಕ್ ಯು ಜಸ್ಟ್ ಬ್ರದರ್. ಟೇಕ್ ಕೇರ್, ಬಾಯ್ ಮೇಡಮ್. ಹೋಗುದಾ ರಾಜು ಅವರೇ? ಓಕೆ, ಸಂಜೆ ಫ್ರೀ ಇದ್ದರೆ ಬನ್ನಿ ಆಯಿತಾ. 3 ಗಂಟೆ ಲೈವ್ ಇರುತ್ತೆ. ಕೃಷ್ಣಣ್ಣ ಅಂತ ಹೇಳ್ತಿದ್ದಾರೆ. ಕೃಷ್ಣಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ 100. ಫಸ್ಟ್ ಟೈಮು ನಿಮ್ಮ ಲೈವ್ಗೆ ಬಂದಿದೆ. ಹೌದಾ ರಾಮಾಚಾರಿ ಅವರೇ? ನಿಮ್ಮದು ಚಾನಲ್ ಇದೆಯಾ? ವೆರಿ ಗುಡ್ ಮಾರ್ನಿಂಗ್ ಕೃಷ್ಣಣ್ಣ ಅಂತ 100. ಇದೆಂತ ನೈಸ್ ನೈಸ್ ನೈಸ್. ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಹೌದಾ? ಓಕೆ ಓಕೆ, ಹೋಗಿ ಬನ್ನಿ. ಚಾನಲ್ ಇದ್ದವರು ಹೇಳಿ ಆಯಿತಾ, ಅದ್ರಿದ್ರೆ ಹೇಳಿ. ಜಸ್ಟ್ ಬ್ರದರ್ ಚಾಂಡೆ ದಾದ ತಿಂಡಿಕೆ ಏನೊಂದಲ್ಲೇರು ನಮ್ಮ ಕೃಷ್ಣಣ್ಣೆ. ಮೊದಲು ಯಾಕೆ ಮೆಸೇಜ್ ಸ್ಕಿಪ್ಪು? ಓದ್ತಿದ್ದೇನಲ್ಲ, ಆಗ ನನಗೆ ನನ್ನ ಮೊಬೈಲಲ್ಲಿ ಕಮೆಂಟ್ ಚೇಂಜಸ್ ಬರ್ತು ಉಂಟು, ಅದಕ್ಕೆ ಓದಲಿಕ್ಕೆ ಆಗಲಿಲ್ಲ. ಯಾರೋ ಲೈಕ್ ಕೊಟ್ಟು ವಾಪಸ್ ತಗೊಂಡ್ರು, ಯಾರಂತ ಗೊತ್ತಾಗ್ತದೆ. ರಾಮಾಚಾರಿ ಅವ್ರದ್ದೀರಾ? ಚಾಂಡ್ ಟಿಫಿನ್ ಅವಲಕ್ಕಿ ಮೂರ್ತಿ ಬ್ರೋ ಅಂತ ಜಸ್ಟ್ ಬ್ರದರ್. ನನಗೆ ಪಲಾವ್ ಇಷ್ಟ ಆಯಿತಾ, ಮತ್ತೆ ಹೇಳಲಿಲ್ಲ ಅಂತ ಹೇಳ್ಬೇಡಿ. ಇದ್ದೀನಿ. ಹೌದಾ? ಚಾನಲ್ ಇದೆಯಾ ಅಂತ ಕೇಳಿದೆ ರಾಮಾಚಾರಿ ಅವರೇ. ಭಾಷೆ ಇಲ್ಲವ ನಿಮಗೆ? ಉಂಟುಂಟು, ತುಳು ಕನ್ನಡ ಬರುತ್ತೆ ಆಯ್ತು. ಅಷ್ಟೇ, 2 ಭಾಷೆ ಗೊತ್ತಿದ್ರೆ ಸಾಕಲ್ಲ. ಇದೆ. ಹೌದಾ? 1 ನಿಮಿಷ. ಮುದ್ದುಗಳಿಗೆ ಭಾಷೆನೇ ಇಲ್ಲ ಅಂತ ಹೇಳ್ತಿದ್ದಾರೆ 100 ಅವರು. ಹೌದಾ? ನಿಮಗೆ ಇದೆ ಅಲ್ಲ, ನಿಮಗೆ ಭಾಷೆ ಉಂಟಲ್ಲ. ಮುದ್ದುಲಿ ನೆಗಡೆ ಆಗಿದೆ ಏನು? ನಾನು ಹೋಗ್ತೇನೆ. ಹೋಗುದಾ ಕೃಷ್ಣಣ್ಣ? ಎಲ್ಲಿಗೆ ಹೋಗುದು? ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ರಾಮಾಚಾರಿ ಅವರು. ವೆಲ್ಕಮ್. ಮತ್ತು ಹೇಳಿ, ಏನು ತಿಂದ್ರಿ? ದೋಸೆ ಮಾಡಿದ್ರೇನು? ಇಲ್ಲ, ಪಲಾವ್ ಇತ್ತು. ನನಗೆ ಇವತ್ತು ಪಲಾವ್ ತಿಂದು ಬಂದೆ. ಕೃಷ್ಣಣ್ಣ ಥ್ಯಾಂಕ್ ಯು. ಇನ್ನೂ ಇಲ್ಲ? ಇನ್ನೂ ಎದ್ದಿಲ್ವಾ? ಹಾಗಾದರೆ ನೀವು ಎದ್ದಿಲ್ವಾ ರಾಮಾಚಾರಿ ಅವರೇ? ಎಂತ ನೀವು ಬೇಗ ಹೇಳ್ಬೇಕಲ್ಲ. ಎಂತ? ಥ್ಯಾಂಕ್ ಯು. ಹೂ, ಕಾಫಿ ಎಲ್ಲ ಬಂತು ನೋಡಿ. 100 ಅವರು ಬೇಡ ಅಂತ ಹೇಳ್ತಿದ್ದಾರೆ. ಬೇಡವಾ? ನಿಮಗೆ ಕೊಡಲ್ಲ, ಬೇಕು ಅಂದರೂ ಕೂಡ. ಯಾರು ಕೊಡ್ತಾರೆ? ಬನ್ನಿ ಗೈಸ್, ಕಮೆಂಟ್ ಹಾಕಿ ಗೈಸ್. ಈಗ ಎಚ್ಚರಾಗಿದ್ದು. ಓ ದೇವರೇನೆ, ಎಂತ ಮರೆ ನೀವು ಕುಂಭಕರ್ಣ. ನಿಮ್ಮಾಗಿ ಇಲ್ಲೊಬ್ರು ಇದ್ದಾರೆ ಆಯಿತಾ, ಅವರು ಹೇಳೋದು 10 ಗಂಟೆಗೆ. 10 ಗಂಟೆಗೆ ಹೇಳ್ತಾರೆ, ಮತ್ತೆ ಬರ್ತಾರೆ ಎದ್ದು. ಅವ್ರದ್ದು ಇನ್ನೂ ಕೂಡ ಟೀ ಆಗಿಲ್ವಂತ. ಯಾರಲ್ಲಿ ಸೌಂಡ್ ಮಾಡೋದು? ಸುಮ್ಮನೆ ಇರ್ರಿ. ಚಾರಿ ಬೈಬು ನಿಮ್ಮ ಅಜ್ಜ.
ಮುದ್ದು ಇಲ್ಲಿ ಖಂಡಿತ ಮಂಡಿಗೆ ಇದು ಎಂತ ಕೊಡ್ತೀರಾ? ಕೊಡಿ, ನೀವು ಎಂತಾದರೂ ಕೊಡೋದಿದ್ರೆ ಕೊಡಿ ಆಯಿತಾ. ಕಮೆಂಟ್ ಹಾಕಲ್ಲ ಪಾಪಗಳು ಅಲ್ವಾ, ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಮುದ್ದು ಇಲ್ಲಿ ಮಾತ್ರ ವೈಲೆಂಟ್ ಆಗಿದ್ದಾರೆ. ಕಮೆಂಟ್ ಹಾಕಿ ಅಲ್ಲ, ಯಾರಿದ್ದೀರಾ? ರಾಮಾಚಾರಿ ರಾಮಾಚಾರಿ ಓ ಹಂಗೆ, ಮುಂಚೆ 11:30 ಆಗ್ತಾ ಇತ್ತು, ಈಗ ಬೇಗ ಎಚ್ಚರ ಆಗಿದೆ. ಓ ದೇವರನ್ನ, ಇದನ್ನ ಅಷ್ಟೊತ್ತು ಮಲಗಿದ್ರೆ ಹೇಗೆ ಮಾರ? ನಿಮಗೆ ಚಾ ತಿಂಡಿ ಕೊಡ್ತಾರ ಅಷ್ಟೊತ್ತು ಮಲಗಿದ್ರೆ? ಹೋಯ್ತಾ ಗೋವಿಂದ ಆಯ್ತಾ? ಕೇಳಿಸ್ತಾ ಇಲ್ವಲ್ಲ? ನೂರವರು ನಗ್ತಾ ಇದ್ದಾರೆ, ಕೇಳಿಸ್ತದ? ಹೋಯ್ತಾ ನೆಟ್ವರ್ಕ್? ವಾಯ್ಸ್ ಆಫ್ ಆಯ್ತಾ? ಇಲ್ಲಲ್ಲ, ಕೇಳ್ತಿದ್ದೆ. ಥ್ಯಾಂಕ್ ಯು. ನೀವು ಬೇಗ ಹೇಳ್ಬೇಕಾಯ್ತಾ, ನಾವೆಲ್ಲ ಬೇಗ ಹೇಳ್ತೇವೆ, ಹಾಗಾಗಿ ನೀವು ಕೂಡ ಬೇಗ ಹೇಳಿ. ಮತ್ತೆ ಹೇಳಬಾರ್ದಲ್ಲ ಇವರು. ನೀವು ಎಷ್ಟು ಬೇಗ ಹೇಳೋದು? ನಾನು 5:15 ಹೇಳ್ತೇನೆ ಆಯಿತಾ. ಲೈವ್ ಓನರ್ ಬೆಳಿಗ್ಗೆ 4 ಗಂಟೆಗೆ ಹೇಳುತ್ತಾರೆ, ಗಂಟೆ ನೋಡಿ ನಿಮ್ಮ ಮಂಡೆ ನಿಮ್ಗೆ ಮಾಡ್ತೀರಾ? ಮಂಡೆ ಕೊಡ್ತೇನೆ ನೋಡಿ. ಮತ್ತೆ ನಿಮ್ಮ ಕೆಲಸ ಆಗುತ್ತೆ. 5:15 ಎದ್ದು ಈ ಕೃಷ್ಣ ಅಣ್ಣ ಅಂತನು ಪಾಪದವರನ್ನು ಹೀಗೇನೆ ಮಾಡೋದಲ್ವಾ ನೀವು? ಎಲ್ಲಿ ಹೋದ್ರಿ? ಎಲ್ಲ ಹೋದ್ರ ಅಂತ ಅನ್ನ? ಎಲ್ರಿಗೂ ಭಯ ಆಯಿತು. ಇದ್ದೀರಾ ಮಾರ? ಕಮೆಂಟ್ ಹಾಕಿ, ಇದ್ದಿದ್ರೆ ನಾನು ಕೂಡ ಹೋಗ್ತೇನೆ. ವಾಸ್ತವ್ ಬ್ರದರ್ ಹಾಯ್, ಹೇಗಿದ್ದೀರಾ ವಾಸ್ತವ್ ಬ್ರದರ್? ಟೀ ಆಯ್ತಾ ನಿಮ್ಮದು? ಎದ್ದಿದ್ದೀರಾ? ಮೊದಲದು ಹೇಳಿ, ಎದ್ದಿದ್ದೀರಾ? ಸರಿ, ಆಮೇಲೆ ಜಾಯಿನ್ ಆಗ್ತೀನಿ. ಏನಾಯ್ತು, ಯಾಕೆ ಅಳ್ತಾ ಇದ್ದೀರಾ ರಾಮಾಚಾರಿ ಅವರೇ? ಅಳ್ಬೇಡಿ ಆಯಿತಾ, ಅಳ್ಬಾರ್ದು. ನನ್ನ ಲೈವ್ಗೆ ಬಂದ ಮೇಲೆ ಖುಷಿಯಾಗಿರ್ಬೇಕು. ವಾಸ್ತವ್ ಬ್ರದರ್ ಕೇಳಿಸ್ತದ? ಲೈವಿಂದ ಹೋಗ್ತೀನಿ ಅಲ್ವಾ, ಅದಕ್ಕೆ ಬೇಜಾರು. ಹೌದಾ? ಬೇಜಾರಾಗಬೇಡಿ ಆಯಿತಾ. 3 ಗಂಟೆಗೆ ಲೈವ್ ಇದೆ, ಫ್ರೀ ಆದರೆ ಜಾಯ್ನ್ ಆಗಿ ಆಯಿತಾ? 3 ಗಂಟೆಗೆ.
ಹಾಂ ಸರಿ ಬರ್ತೀನಿ ಪಕ್ಕ. ಥ್ಯಾಂಕ್ ಯು ರಾಮಾಚಾರಿ ಅವರೇ. ಕಾಫಿ ಟಿಫನ್ ಆಯಿತು, ನಂದಾಯಿತು. ನನಗೆ ಪಲಾವ್ ಇತ್ತು. ನಿಮಗೇನಿತ್ತು? ಮೂರ್ತಿ ಅಣ್ಣ ಅಂತ ಹೇಳ್ತಿದ್ದಾರೆ, ಅವರು ಹೋದ್ರ ಅಂತ. ಈಗ ಇವರದ್ದು ಲೈವ್ ಉಂಟಾಯ್ತಾ, ನಮ್ಮದು ಕೃಷ್ಣ ಅಣ್ಣ ಮೂರ್ತಿ ಅಣ್ಣನ ಲೈವ್ ಉಂಟು, ಅವರಿಗೆ ಕೂಡ ಸಪೋರ್ಟ್ ಮಾಡಿ. ಗಂಜಿ ಊಟ, ಗಂಜಿ ಊಟ ಮಾಡಿದ್ರಾ? ಲೈಕ್ ಡನ್, ಥ್ಯಾಂಕ್ ಯು ವಾಸ್ತವ್ ಬ್ರದರ್. ಲೈವ್ ಇಲ್ವಾ ವಾಸ್ತವ್ ಬ್ರದರ್? ಹೋಟೆಲ್, ಹೌದಾ? ನೀವು ಎಂತ ಮರೆ ಹೋಟೆಲ್ ಇದ್ದೆ ತಿನ್ನೋದು? ಇಲ್ಲ, ಮಡಿಕೇರಿ ಹೋಗೋದಿತ್ತು ಇವತ್ತು. ಹೌದಾ? ಓಕೆ ಓಕೆ, ಹೋಗಿ ಬನ್ನಿ, ಜಾಗ್ರತೆ. ಆಯಿತಾ ವಾಸ್ತು ಬ್ರದರ್? ಓಕೆ, ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ವೆಲ್ಕಮ್. ಸರಿ, ಹಾಗಾದರೆ ಯಾರು ಕೂಡ ಇಲ್ಲಲ್ಲ, ನಾನು ಕೂಡ ಲೈವ್ ಎಂಡ್ ಮಾಡ್ತೇನೆ. 3 ಗಂಟೆಗೆ ಲೈವ್ ಮಾಡ್ತೇನೆ, ಆಯಿತಾ? ಥ್ಯಾಂಕ್ ಯು ಇಷ್ಟೊತ್ತು ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ ಯು. ಮತ್ತೆ ಬನ್ನಿ. ನಾನು ಗಂಜಿ ಊಟನೇ ಮಾಡೋದು ಜಾಸ್ತಿ. ಹೌದಾ? ಓಕೆ ಓಕೆ, ಸರಿ, ಬಾಯ್ ಬಾಯ್ ವಾಸ್ತವ್ರ, ಬಾಯ್. ಸಿಂಪಲ್ ಅಣ್ಣ, ಕೃಷ್ಣ ಅಣ್ಣ, ರಾಮಾಚಾರ್ಯ, ನೂರ್ ಲಡ್ಡು ಅವರೇ, ಎಲ್ರಿಗೂ ಬಾಯ್, ಆಯಿತಾ? ಸಂಜೆ ಸಿಗುವ 3 ಗಂಟೆಗೆ. ಟಾಟಾ. ಇದ್ರೆ ಒಂದು ಟಾಟಾ ಹೇಳಿ ಹೋಗಿ ಮಾರೆ, ಹೇಳಿ. ಸರಿ, ಯಾರು ಇಲ್ಲ, ಬಾಯ್ ಬಾಯ್. ಕೃಷ್ಣಣ್ಣ ಒಂದು ಬಾಯಿ ಹೇಳಿ, ನೀವಲ್ಲ ಬಂದದ್ದು, ಬಾಯಿ ಹೇಳಿ. ಕೃಷ್ಣಣ್ಣ ಇತ್ತ ಲೈವ್ ಉಂಡತೆ ಉಲ್ಲಾರಾ?